विशन्ते वेदांत विज्ञान सुनिश्चितात्ता संन्यास योगाद्यतयः शुद्धसत्त्वाः ते ब्रह्मलोके पुरान्तकाले परामृतात्पर्यमुच्यन्ति सर्वे परमेश्वभूतं यत्पुण्डरीकं पुरमध्यसर्गो वेदादौ स्वरत्रोपदे हिरण्यगर्भस्तमवत्तदाग्रे भूत इदं पदं मया देवास्तापितं पुरतस्तव तेन मे स्कुलावाप्तिर्भवेज्जन्मनि जन्मनि सद्गुरवे नमः पूर्णपदं समर्पयामि सुरासुरशिरोरत्नाविराजितपदाम्बुजा सविलासे पदं यस्तु पादुके ते समर्पयामि नमस्कार ಮಾಡಿ ಕೂತ್ಕೊಳ್ಳಿ ಎಲ್ಲ ಕೂತಲ್ಲೇ ಮಗ मंगल नीराजनं समर्पयामि रक्षां धारयामि महापुण्यशुभगीतौ धर्म अर्थकामोक्षपुरुषार्थसिद्ध्यर्थं गुरुवनुग्रहप्राप्त्यर्थं राजोपचार पूजां करिष्ये ज्येष्ठराजं ब्रह्मणस्पदानश्रद्धं ज्योतिविस्तीर्णसाधनं श्री विघ्नेश्वराय नमः तद्विष्णोः परमं पदकस्ता पश्यन्ति सूर्यः दिवेव चक्षुरादतं तद्विषये सहस्राक्षरा परमेभ्यो बहुव्रीहि वायुः उमाश्रदायै
ಜಗದ್ಗುರು ಶ್ರೀ ಶಂಕರಾಚಾರ್ಯ ಸ್ವಾಮಿನ್ನ ಛತ್ರಪ್ರಿಯ ಛತ್ರಸೇವಾಂ ಅವಧಾರಯ ಸುವರ್ಣದಂಡ ಸಂಯುಕ್ತಂ ಮುಕ್ತಾಜಾಲ ವಿರಾಜಿತಂ ಕಲಶೈರ್ ಪಂಚಭಿರ್ಯುಕ್ತಂ ಛತ್ರಂ ತೇಜ್ಯ ಸಮರ್ಪಯೇ. ಓಂ ಸ್ವಸ್ತಿ ಛತ್ರಸೇವಾಂ ಸಮರ್ಪಯಾಮಿ. ದೇವದೇವೋತ್ತಮ ದೇವತಾಸ್ತಾರ್ಭಂಕಿರಾನುಕೂಲಬ್ರಹ್ಮಾಂಡಾಯ ಶರದಿಂದು ಸಮಾಕಾರಂ ವಿಲಸನ್ಮಣಿಮೌಕ್ತಿಕಂ ಚಾಮರಂ ಚಾರ್ಪಯಿಷ್ಯಾಮಿ ಪ್ರೀತ್ಯಾ ಶ್ರೀ ಗುರುಜ್ಞಾನದ. ಓಂ ಸ್ವಸ್ತಿ ಚಾಮರಸೇ ಎರಡು ಕೈ ಮೇಲೆ ನಿಧಾನವಾಗಿ ಬೀಸಿ. ಶತಪತ್ರಾಣಿ ತೇನೇಘಾ ದಿವ್ಯ ದಂಡಯುತೇನ ಬೀಜಯಿಷ್ಯಾಮಿ ಹನುಮಂತಂ ಯಜನೇನ ಪುನಃ ಪುನಃ. ಓಂ ಸ್ವಸ್ತಿ ಯಜನ ಸೇವಾಂ ಸಮರ್ಪಯಾಮಿ. ಮಾರ್ತಾಂಡಾಕಾರಂ ದರ್ಪಣಂ ಚ ಮಹೋಜ್ವಲಂ ವದನೇಂದ್ರ ಲೋಕಾಯ ಮಧುರಂ ಪ್ರತಿಗೃಹ್ಯತಾಂ. ರೂಪದಲ್ಲಿ ಸಂಚರಿಸುತ್ತದೆ ಬಂಧ ಬಿಗಿಯುವ ದೇವಭಕ್ತಿಯ ಮಾರ್ಗದಲ್ಲಿ. ಸಂಚರಿಸುತ್ತದೆ ಬಂಧ ಬಿಗಿಯುವ ದೇವಭಕ್ತಿಯ ಮಾರ್ಗದಲ್ಲಿ. ಶ್ರೀಮಠದ ಪರಿಕಲ್ಪನೆಯಿಂದ ಗುರು ಶಿಷ್ಯರನ್ನು ಬಲಪಡಿಸಿ ಶ್ರೀಮಠದ ಪರಿಕಲ್ಪನೆ ಕೂಡಿಸುವ ಸುಶ್ರಮ ಕಾಯಕ ದೃಢಗೊಳಿಸಿ ಮನೆ ಮನಗಳನ್ನು ಕೂಡಿಸುವ ಸುಶ್ರಮ ಕಾಯಕ ದೃಢಗೊಳಿಸಿ ಬಲಿಷ್ಠವಾಗಿಸಿ ಸಮಾಜವನ್ನು ಶ್ರದ್ಧೆ ಬೆರೆಸಿದ ಕಾಯಕದಿ. ಬಲಿಷ್ಠವಾಗಿಸಿ ಸಮಾಜವನ್ನು ಶ್ರದ್ಧೆ ಬೆರೆಸಿದ ಕಾಯಕದಿ. ಗುಲಾಮನಾಗಿ ಗುರುಪೀಠಕ್ಕೆ ವಿಚಾರಗಳ ತಾನಾಗಿ. ಗುಲಾಮನಾಗಿ ಗುರುಪೀಠಕ್ಕೆ ವಿಚಾರಗಳ ತಾನಾಗಿ. ವಿದ್ಯಾಪೀಠದ ಧ್ಯೇಯವ ನೀಡಿ ನಿಷ್ಠೆ ಬಯಸಿದೆ ಗುರುಪೀಠ. ವಿದ್ಯಾಪೀಠದ ಧ್ಯೇಯವ ನೀಡಿ ನಿಷ್ಠೆ ಬಯಸಿದೆ ಗುರುಪೀಠ. ಸಂಘಟಿಸುತ್ತದೆ ಕಳಕಳಿಯಿಂದ ಉದ್ದೇಶದಲ್ಲೇ ಗುರುಪಾಠ. ಸಂಘಟಿಸುತ್ತದೆ ಕಳಕಳಿಯಿಂದ ಉದ್ದೇಶದಲ್ಲೇ ಗುರುಪಾಠ. ಬಿಡುಪು ಜೊತೆಯಲ್ಲಿ ಬಣ್ಣದ ಹೂವು ಅಳಿಸಲಾಗದ ಸಂಬಂಧ. ಬಿಡುಪು ಜೊತೆಯಲ್ಲಿ ಬಣ್ಣದ ಹೂವು ಅಳಿಸಲಾಗದ ಸಂಬಂಧ. ನಾಮ ಜಪದಲ್ಲಿ ಅರ್ಚನೆಯಿರಲು ಸಾಷ್ಟಾಂಗದಲ್ಲಿ ಕರಬಂಧ. ನಾಮ ಜಪದಲ್ಲಿ ಅರ್ಚನೆಯಿರಲು ಸಾಷ್ಟಾಂಗದಲ್ಲಿ ಕರಬಂಧ. ಸೇವೆ ವಿಧ ವಿಧ ಗುರುಚರಣಕ್ಕೆ ಅಷ್ಟಾವಧಾನ ರೂಪದಲ್ಲಿ. ಸೇವೆ ವಿಧ ವಿಧ ಗುರುಚರಣಕ್ಕೆ ಅಷ್ಟಾವಧಾನ ರೂಪದಲ್ಲಿ. ತನ್ಮಯ ಚಿತ್ತ ಕ್ಷಣಕಾಲದಿ ಧನ್ಯತೆ ವಿಭೂತಿಸಿದ ಮನಸ್ಸಿನಲ್ಲಿ. ತನ್ಮಯ ಚಿತ್ತ ಕ್ಷಣಕಾಲದಿ ಧನ್ಯತೆ ವಿಭೂತಿಸಿದ ಮನಸ್ಸಿನಲ್ಲಿ. ಸಮಯದಿ ಪರ ಶಿವ ತಾಂಡವ
ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಲ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ
ब्रह्मविज्ञानं प्रथमं महत्तात् विषेमतत्सुरज्वाले नमः अन्तरिक्षं विश्वरूपमाविवेश संसारसमुद्रतारा नमो नमः श्री गुरुपादुकाभ्यां नमो नमः श्री गुरुपादुकाभ्यां आंदोलिका सेवां समर्पयामि देवदेवत्व देवता सार्वभौमज्ञान कोटि ब्रह्मांड नायक वेद वेदांत वेदविद्वान पुरुषोत्तम जगद्गुरु श्री शंकराचार्य स्वामीन् आराधिक्य प्रिया सर्ववाद्य सहित आराधिक्य सेवां अवधारयामि ಎಲ್ಲರೂ ನಿಂತದಿಂದ ಅರ್ಪಿತಕೊಂಡು ಮೂರು ಪದ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಗಿನಂ ಆತ್ಮಜ್ಞಾನ ಪುರಂತು ಮಮ ಹೇ ಸರ್ವದಾ ಪ್ರಸನ್ನಾಖ್ಯಂ ಈ ದಿವಸ ಶಂಕರ ಗುರುಗಳ ಪರಂಪರೆಯ ಪಾದಕ್ಕೆ ನಮ್ಮಲ್ಲಿಗೆ ಆರಾಧನೆಗಾಗಿ ಬಂದಿದೆ. ಆರಾಧನೆ ಮಾಡಿದ್ದೇವೆ. ನೀವೆಲ್ಲರೂ ಬಂದಿದ್ದೀರಿ. ಶಂಕರ ಗುರುಗಳು ಅಂತ ಹೇಳಿ ಈಗಾಗಲೇ ಹೇಳಿದರು ಅವರು ವಿಚಾರವನ್ನು. 8ನೇ ಶತಮಾನದಲ್ಲಿ ನಮ್ಮ ಹಿಂದೂ ಸಮಾಜವನ್ನ ಮುನ್ನಡೆಸುವಂತಹ ಯುವ ಪೀಳಿಗೆಯಲ್ಲಿ ಸಾಧನೆಯನ್ನು ಮಾಡಿದಂತಹ ನಮ್ಮ ವಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಕೊಡಲಿಕ್ಕಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಬಂದು ಇಬ್ಬರ ಕೈಯಿಂದಲೂ ಆಶೀರ್ವಾದ ಪೂರ್ವಕ ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಈಗ ವಿದ್ಯಾರ್ಥಿಗಳನ್ನ ಹೆಸರನ್ನ ಕರೀಲಿಕ್ಕೆ ಯಾರು ಅಂತ ಅಂದಾಗ ಇಂತಹ ತುಂಬಾ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಂತಹ ನಮ್ಮ ವಲಯದ ಈಗ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಕೂಡ ಸಮರ್ಪಿಸ್ತೇನೆ. ಹಾಗೆ ಈ ನಮ್ಮ ಮಕ್ಕಳೇ ಮುಂದಿನ ಜನಾಂಗ. ಈ ಮಕ್ಕಳು ಮುಂದೆಯೂ ಕೂಡ ವಿಷ್ಣುಗುಪ್ತ ವಿದ್ಯಾ ಸಂಸ್ಥೆಯ ಸದಸ್ಯ ಉಷಾ ಪಾರ್ವತಿ ದಂಪತಿಗಳ ಸುಪುತ್ರ, ಶಾಲೆಯ ಟಾಪರ್ಗಳಲ್ಲಿ ಒಬ್ಬನಾಗಿರುತ್ತಾನೆ. ಅವರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಗಳಿಸಿರುತ್ತಾಳೆ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಬೆಳತಡ್ಕ ಮುರಳಿ ಕೃಷ್ಣ ಮತ್ತು ಸುಷ್ಮಾ ಮುರಳಿ ಇವರ ಪುತ್ರಿ. ಹಾಗೆ ಭರತನಾಟ್ಯ ಸೀನಿಯರ್ ಪರೀಕ್ಷೆಯಲ್ಲಿ 85 ಅಭಿನಂದಿಸಬೇಕಾಗಿ ಕೇಳಿಕೊಳ್ತೇನೆ. ಇವರಿಗೆ ಗುರುಗಳ ಆಶೀರ್ವಾದವಿದೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.